ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದಲ್ಲಿರುವ ಕಚೇರಿಯಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಬೆಮೆಲ್ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಕೊಂಡಜ್ಜಿ ಗ್ರಾಮ ಪಂಚಾಯಿತಿ, ಮಾಡಹಳ್ಳಿ ಗ್ರಾಮ ಪಂಚಾಯಿತಿ, ಆನೆಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಹಲವು ಮಹಿಳೆಯರು ಕಚೇರಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಬೆಮೆಲ್ ಕಾಂತರಾಜು, ಕಳೆದ 4 ವರ್ಷಗಳಿಂದ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಜನರ ಸೇವೆಗಾಗಿ ತೊಡಗಿದ್ದೇನೆ. ಮುಂದಿನ ದಿನಗಳಲ್ಲಿ ತಮ್ಮನ್ನು ನನ್ನೊಂದಿಗೆ ನಮ್ಮೆಲ್ಲರನ್ನು ಕೊಂಡೊಯ್ಯುತ್ತೇನೆ. ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಬೆಳೆಸೋಣ. ಕಳೆದ ಬಾರಿ ಆದ ಸಣ್ಣ ಎಡವಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಮತಗಳು ಬಿಜೆಪಿ ಪಕ್ಷದ ಪಾಲಾಗಿ ಹೋದವು. ಆದರೆ ಈಗ ನಾವು ಪ್ರವಾಸ ಮಾಡಿದ ಪ್ರತಿ ಹಳ್ಳಿಗಳಲ್ಲೂ 40 ರಿಂದ 50 ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ನಮ್ಮ ಪಕ್ಷವು ಬಹಳ ಸದೃಢವಾಗಿದೆ ಎಂದರು. ತಮ್ಮ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಗ್ರಾಮ ಕಾರ್ಯಕ್ರಮಗಳು ಆದಾಗ ನಮಗೆ ತಿಳಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ನಿಮ್ಮ ಸಹಕಾರ ಸದಾ ನನಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯಲಿದೆ. ನಿಮ್ಮೆಲ್ಲರಿಗೂ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಎಂದರು. ಕಾರ್ಯಕ್ರಮವನ್ನು ಕೊಂಡಜ್ಜಿ ಕುಮಾರ್ ನಿರೂಪಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೊಡಗನಹಳ್ಳಿ ಹನುಮಂತಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೊಡಗನಹಳ್ಳಿ ಹನುಮಂತಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀದೇವಮ್ಮ, ಮಾಯಸಂದ್ರ ಸುಬ್ರಹ್ಮಣ್ಯ ಮತ್ತಿತರರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಹೀಗೆಲ್ಲ ಇರುವಾಗ ನೀವು ಯಾರು ತಲೆನೂ ಕೆಡಿಸ್ಕೋಬೇಡಿ. ದೇವರಣ್ಣಗೂ ನೋಡಿ, ಕಾಂತಣ್ಣವರು ನಮಗೆ ಕಾಂಗ್ರೆಸ್ಗೆ ದೇವ್ರು ಬಂದರೆ ಅವರು ದೊಡ್ಡ ಮನುಷ್ಯರು, ದೊಡ್ಡತನ ಐತೆ. ಎಂತರೂ ಅಣ್ಣ ಅಕ್ಕ ಅವ್ವ ಅಂತೇಳಿ ಮಾತಾಡ್ಸೋದು. ಅವರು ಸಾವಿರಾರು ಕೋಟಿ ಒಡೆಯರಾದ್ರು ಅವರು ದುರಾಂಕರದಲ್ಲಿ ಯಾರು ಮಾತಾಡಿ ಅನ್ನೋ ಅಂಥದ್ದಿಲ್ಲ. ಕೆಲವ್ರು ನಾನು ಎಲ್ಲ ನೋಡಿದ್ದೀನಿ, ಯಾರು ಯಾವ ಥರ ಮಾತಾಡೋದು ಅಂತ ನಾವೆಲ್ಲ ಪಕ್ಷದ ಜನ ನೋಡಿದ್ದೀವಿ. ನೀವು ದಯಮಾಡಿ ಈ ಸರಿ ನಿಮ್ಮ ಊರುಗಳ ಕಡೆ ನಿಮ್ಮ ನೆಂಟ್ರಿಸ್ಟ್ ಇರ್ತಾರಲ್ಲ, ಈಗ ಅಕ್ಕಪಕ್ಕ ನೆಂಟ್ರಿಸ್ಟ್ ಇರ್ತಾರೆ, ಅವ್ರಿಗೆಲ್ಲ ಫೋನ್ ಹಾಕಿದ್ರು ಅವ್ರ ಹಬ್ಬಕ್ಕಾದ್ರು ಬಂದಾಗ್ಲಾರು ಇಲ್ಲ ಈ ಸರಿ ಕಾಂತಣ್ಣರಿಗೆ ಮಾಡೋಣ, ಬಸ್ಮುಖ ಹೊಸ ಜನ ಅವ್ರಿಗೆ ಏನು ಒಂದಿಷ್ಟು ಹುಡುಕಿಲ್ಲ ನಮ್ಮದು ಹೇಳಕ್ಕೆ ಅವ್ರಿಗೆ ಅಂತ ಹೇಳ್ಕೊಂಡು ನೀವು ಈ ಬಾರಿ ನೀವು ಓಟು ಕಾಂತಣ್ಣವ್ರಿಗೆ ಕಾಂಗ್ರೆಸ್ಗೆ ಮಾಡಿಸ್ಬೇಕು. ನಾನೆಲ್ಲ ಮಾಡಿದ್ದಾದ್ರೆ ನೋಡಿ, ಇದೇ ಥರ ನಾವು ಮಹಿಳೆಯರನ್ನೆಲ್ಲ ಕರೆಸಿ ಮತ್ತೆ ಅವ್ರು ಗೆದ್ದಾಗ್ಲೂ ನಿಮ್ಗೇನು ಸನ್ಮಾನಗಳು ಮಾಡಬೇಕು ನಾವು ಮಹಿಳೆಯರಿಗೆ ಮಾಡ್ತೀವಿ. ಅದು ಈಗೆಲ್ಲ ಗೆದ್ದಾದ್ಮೇಲೆ ನಾವು ಮಾಡ್ತೇವೆ. ಹೋರಾಟಕ್ಕೆ ಇರ್ತೀರ ಅಂತ ಭಾಷೆ ಒಂದೆರಡು ಮಾತು ಯಾರು ಕಾಣಿಸ್ತಾ ಇಲ್ಲ. ಎಲ್ಲರೂ ಪ್ರಥಮವಾಗಿ ಮಾಡಿದರೆ JDS ಏನು ಮಾಡಿದ್ದಾರೆ ಅಂತ ನಿಮಗೆ ಪ್ರಸ್ತುತ ರಾಜಕೀಯ ನಾವು ಈಗಾಗಲೇ ತಾವೆಲ್ಲ ತಿಳ್ಕೊಂಡಿದ್ದೀವಿ. ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ನಾಯಕರು ಒಂದು ಒಳ್ಳೆ ಡಿಸಿಷನ್ ತಗೊಂಡು ಈ ರಾಜ್ಯದ JDSನವರಿಗೆ ಒಂದು ತಕ್ಕ ಪಾಠ ಕಲಿಸಿದೆ. ಅದೆಲ್ಲ ಮುಂದಿನ ಮುನ್ಸೂಚನೆ ಅಂದರೆ ನಾವು ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಕೊಡ್ತೀವಿ ನಮ್ಮ ಮುನ್ಸೂಚನೆ. ಯಾಕಂದರೆ ಅವ್ರು ನಮ್ಮನ್ನು ಏನು ಮಾಡ್ತಾರೆ, ಉಪಯೋಗಿಸ್ಕೊಂಡು ನಮ್ಮನ್ನ ತುಳಿತಾರೆ, ನಮ್ಮ ಕೈ ಓಟ್ ಹಾಕ್ಸ್ಕೊಂತಾರೆ, ತಿರ್ಗಾ ನಮಗೆ ಹೊಡಿತಾರೆ. ಅದರಿಂದ ಭಾರಿ ಒಳ್ಳೆಯ ಡಿಸಿಷನ್ ತಗೊಂಡು ಮಾಡಿದ್ದಾರೆ. ಎಲ್ಲ ನೀವು ಕೂಡ ಪ್ರತಿನಿತ್ಯ ನೋಡ್ತಾ ಇರ್ತೀರ, ಎಲ್ಲ ಯಾರೇನು ಇವತ್ತು ದಡ್ಡರಲ್ಲ. ಹಾಗಾಗಿ ಈಗಾಗಲೇ ಗ್ಯಾಸ್ ಬಗ್ಗೆ ಆಗಲಿ, ನಮ್ಮ ದಿನನಿತ್ಯದ ವಸ್ತುಗಳಾಗಲಿ, ಒಂದು ಬೋಂಡ ತಿನ್ಬೇಕಂದ್ರೆ ಬರೀ ಕಟ್ಟ ಐತೆ, 200 ರೂಪಾಯಿ ಆಗುತ್ತೆ, 210 ರೂಪಾಯಿ ಆಗುತ್ತೆ ಎಣ್ಣೆ, ಎಣ್ಣೆ. ಆ ಪರಿಸ್ಥಿತಿ ಸನ್ಮಾನ್ಯ ಮೋದಿ ಇವತ್ತೊಂದು ನಿಲ್ಲಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ತಾವು ಓಟ್ ಹಾಕ್ಬಾರ್ದು. ಈ ತಾಲೂಕಿನಲ್ಲಿ ಏನಾಗಿದೆ, ಕಾಂಗ್ರೆಸ್ ಓಟ್ ಹಾಕಂತ ಜನವರೇ, ಕಾಂಗ್ರೆಸ್ ಓಟ್ ಹಾಕ್ಸೋಣ ಇರಲಿಲ್ಲ. ಅದು ನಮ್ಮ ದುರ್ದೈವ. ಎಲ್ಲ ಬರೋದು ಯಾರೋ ಒಂದು ಎತ್ತಿಸಿದಂಗೆ ಎಲ್ಲ ಒಂದು ಆಡೋರು ಹೋಗ್ಬಿಡೋದು. ಕಾಂತಣ್ಣವರು ಈಗಾಗಲೇ ಬಂದು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.